ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಅವಕಾಶವನ್ನ ನೀಡಿದ ಹಿನ್ನೆಲೆಯಲ್ಲಿ ಮಂಗಳೂರಿನ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಿಂದ ಪುರಭವನದ ಬಳಿಯ ಗಾಂಧಿ ಪ್ರತಿಮೆಯ ಎದುರು ಧರಣಿಯನ್ನ ನಡೆಸಿದರು. ರಾಜ್ಯಪಾಲರು ಬಿಜೆಪಿ ಏಜೆಂಟ್ ರಾಜ್ಯ ಬಿಟ್ಟು ತೊಲಗಿ ಘೋಷಣೆಯನ್ನ ಕೂಗಿದರು. ಈ ದಿವಸ ನಾವು ಮಂಗಳೂರು ಪುರಭವನದ ಮುಂದೆ ಮಹಾತ್ಮ ಗಾಂಧಿಯವರ ಪ್ರತಿಮೆಯ ಮುಂದೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ನಾವೆಲ್ಲರೂ ಜೊತೆ ಸೇರಿ ನಾವು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜನತಾ ದಳ ಪಕ್ಷ ಈ ಎರಡು ಪಕ್ಷಗಳು ಸಮ್ಮಿಶ್ರವಾಗಿ ಜೊತೆ ಸೇರಿ ನಮಗೆ ಬಹುಮತ ಇದೆ, ನಮಗೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವಕಾಶ ಕೊಡಿ ಎಂದು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಮೈನಾರಿಟಿಯಾಗಿ ಸಂಖ್ಯೆಯಲ್ಲಿ ಮೈನಾರಿಟಿಯಾಗಿದ್ದ ಬಿಜೆಪಿಯ ಪಕ್ಷಕ್ಕೆ ರಾಜ್ಯಪಾಲರು ಕರೆದು ಸರ್ಕಾರವನ್ನು ರಚನೆ ಮಾಡಲು ಅವಕಾಶ ಕೊಟ್ಟಿರುವುದು ಇದು ಸಂವಿಧಾನಾತ್ಮಕವಾಗಿ ಅದು ನ್ಯಾಯ ಬಾಹಿರವಾಗಿದೆ. ಇದು ತಪ್ಪು ತೀರ್ಪಾಗಿದೆ. ಇದರ ವಿರುದ್ಧ ನಾವು ಇವತ್ತು ಇಲ್ಲಿ ಒಂದು ಸಾಂಕೇತಿಕ ಮುಷ್ಕರವನ್ನು ಮಾಡಿದ್ದೀವಿ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಜೆಆರ್ ಲೋಬೋ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು.